ಸೋಲ್ಮೇಲು ನಮ್ಮ ಕುಡ್ಲ ತೊಡು ವಾರ್ತೆಲು ಸಾದಿ ಬರಿ ಬೇರೆ ದಕ್ಲೆಗೆ ವಲಯ ಗುರ್ತು ಮಲ್ತದು ಪಾಲಿಕೆದ 18 ಷರ್ತೋಲಿನ ಒಪ್ಪುನಕ್ಲೆಗೆ ಬೇರೆಗೂ ಇಡೆ ಮಲ್ತು ಕೊರ್ಪುಂಡು ಸುಲುತ ಹಂತಡು 123 ಜನಕ್ಕೆ ಅವಕಾಶ ಮಲ್ತು ಕೊರ್ಪುಂಡು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಪಂತೇರು ಸಾದಿ ಬರಿ ಬೇರೆದಕ್ಲೆ ಕುಡ್ಲ ಮಹಾನಗರ ಪಾಲಿಕೆ ನಡುತ್ತ ಊದಂಟರಡ ಒಂದಿನ ಮಾತ ಅಕ್ಕೇರಿ ಮಲ್ಪೆರ ಕ್ರಮದೆತ್ತು ನೀರೆ ಪಾಲಿಕೆ ದುಂಬು ಬೈದಿಡು ಸಾದಿ ಬರಿ ಬೇರೆದಕ್ಲಿನ ಮಹಾನಗರ ಪಾಲಿಕೆ ಜೆಸಿಪಿ ಪಾಡ್ದು ಲಕ್ಕದಿತ್ತುಂಡು ಈ ಬಗೆಟ್ ಭಾರಿ ಸಂಘರ್ಷ ಪ್ರತಿಭಟನೆ ನಡೆದಿತ್ತುಂಡು ಸಾದಿ ಬರಿ ಬೇರೆದಕ್ಲೆಗೆ ವಲಯ ಗುರುತು ಮಲ್ತದು ಪಾಲಿಕೆದ 18 ಷರ್ತುಲೆನ ಒತ್ತೊನ್ನಕ್ಲೆಗೆ ಬೇರೆಗೂ ಇಡೆ ಮಲ್ತು ಕೊರಿಯರೆ ಪಾಲಿಕೆ ಒತ್ತೊಂದುಂಡು ಸ್ಟೇಟ್ ಬ್ಯಾಂಕ್ ಕೈತಲ್ಲಿ ಈ ತೊರ್ತಿಗೆ ಕಾಮಗಾರಿ ನಡಪೈನ ಜಾಗಿಡು 123 ಬೇರೆದಕ್ಲೆಗೆ ಸುರುತ ಹಂತಡು ಅವಕಾಶ ಮಲ್ತು ಕೊರ್ಪುಣಂದು ಮೇಯರ್ ಸುಧೀರ್ ಶೆಟ್ಟಿ ತೆರಿಪಾದಿರು ಮಾತ ಮೂಲ ಸೌಕರ್ಯದೊಟ್ಟಿಗೆ ವ್ಯವಸ್ಥೆ ಮಲ್ಪಡು ಬೇಕಾದ ಆಗಸ್ಟ್ 31ಕ್ಕೆ ನಡಪನ ಪಾಲಿಕೆ ಸಭೆಟಿ ವಿಚಾರ ದುಂಬುದಿದ್ದು ಒಪ್ಪಿಗೆ ತೊನುಂದು ಮೇಯರ್ ಪಂದಿರು ಕಟ್ಟೊಂದು ಪುನಃ ಸಾದಿ ಬರಿ ಬೇರೆದ ವಲಯಗೂ ಅಧಿಕಾರಿಗಳ ಬೊಕ್ಕ ಬೀದಿ ಬದಿ ವ್ಯಾಪಾರಿಗಳ ಶ್ರೇಯೋಭಿವೃದ್ಧಿ ಸಮಿತಿದ ಪದಾಧಿಕಾರಿನ ಒಟ್ಟಿಗೂ ಮೇಯರ್ ಪೋತು ಅಲ್ಪದ ವ್ಯವಸ್ಥೆ ಪಿಂದೊಂದಿರು ಈಗಾಗಲೇ ನಾವು ಸುಮಾರು 667 ಜನರಿಗೆ ವ್ಯಾಪಾರಸ್ಥರಿಗೆ ನಾವು ಅವಕಾಶವನ್ನು ಕಲ್ಪಿಸಿ ಕೊಡಬೇಕಾಗಿದೆ. ಹಾಗಾಗಿ ಪ್ರಥಮ ಹಂತವಾಗಿ ನಾವು ಈ ಒಂದು ಹೆಜ್ಜೆ ನೀಡ್ತಾ ಇದ್ದೇವೆ. ಇದು ನಾಳಿನ ಕೌನ್ಸಿಲಿಗೆ ನಮಗೆ ವೆಂಡಿಂಗ್ ಝೋನ್ ಫೈನಲ್ ಆಗಿ 31ನೇ ತಾರೀಕು ಕೌನ್ಸಿಲ್ ಇದೆ. ಆ ಕೌನ್ಸಿಲಿಗೆ ನಮ್ಮ ಎಜೆಂಡಾಗಿ ಬಂದು ಅಲ್ಲಿ ನಮ್ಮ ಎಲ್ಲ ಸದಸ್ಯರ ಒಮ್ಮತದ ಅಭಿಪ್ರಾಯದ ಆಧಾರದಲ್ಲಿ ಬೇರೆ ಬೇರೆ ಕಡೆ ವೆಂಡಿಂಗ್ ಝೋನ್ ಎಲ್ಲ ಫೈನಲ್ ಆಗ್ತದೆ. ಅದಾದ ನಂತರ ಅಲ್ಲೂ ಕೂಡ ಯಾರೆಲ್ಲ ಏನೋ ಬೀದಿ ಬದಿಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಾರೆ ಅವರಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ನಾವು ಕೊಡೆ ಅಂದರೆ ದೊಡ್ಡ ಅಂಬ್ರೆಲ್ಲ ಅದನ್ನು ಕೊಡೆಯನ್ನು ಕೊಡುವುದರ ಮುಖಾಂತರ ಉಚಿತವಾಗಿ ಕೊಡುವುದರ ಮುಖಾಂತರ ಅದರ ಜೊತೆಗೆ ನಮ್ಮ ಏನು 667 ಜನರಲ್ಲಿ ಈಗಾಗಲೇ 10 ಜನರಿಗೆ ಗುರುತಿನ ಚೀಟಿಯನ್ನು ನಾವು ಕೊಟ್ಟಿದ್ದೇವೆ. ಬಂಟ್ವಾಳ ಪುರಸಭೆ ಕಾಂಗ್ರೆಸ್ ಪಕ್ಷದ ಮಟ್ಟಿಲ್ಗೆ ಬೋರ್ದಂಡು ಕಾಂಗ್ರೆಸ್ ಪಕ್ಷದ ವಾಸು ಪೂಜಾರಿ ಗುರ್ಕಾರ್ರಾದು ಮುನೀಸ್ ಆಲಿ ಒತ್ತು ಗುರ್ಕಾರ್ರಾದು ಅಜಪ್ಪು ನಡೆತದಂಡೆ ಬಂಟ್ವಾಳ ಪುರಸಭೆಟ್ ಗುರುವಾರ ಗುರ್ಕರ್ ಬುಕ್ ಒತ್ತು ಗುರ್ಕರ ಪಟ್ಟಗೂ ಓಟು ನಡೆತದಂಡೆ ಭಾರತೀಯ ಜನತಾ ಪಕ್ಷಗೂ ರಡ್ಡು ಓಟು ಕಮ್ಮಿ ಆದ ಸೋಲಾತಂಡೆ ಗುರುಕಾರ ಸ್ಥಾನಗೂ ಗೋವಿಂದ ಪ್ರಭು ಬೊಕ್ಕ ಒತ್ತು ಗುರ್ಕರ ಸ್ಥಾನಗೂ ಹರಿಪ್ರಸಾದ್ ಓಟು ಗುಂತಿದ್ದೀರಿ ಬಂಟ್ವಾಳ ಪುರಸಭೆ ಕಾಂಗ್ರೆಸ್ದ ಮಟ್ಟಿಲ್ಗೆ ಬೂರ್ದು ಪಕ್ಷದ ವಾಸು ಪೂಜಾರಿ ಗುರ್ಕಾರ್ ರಾತೀರಿ ಎಸ್ಡಿಪಿಐ ಪಕ್ಷದ ಮುನೀಸ್ ಆಲಿ ಒತ್ತು ಗುರ್ಕಾರ್ ರಾತೀರಿ ಇಂಚಾಯಿನಿಕ್ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಏವ್ರ ತೋಜಾದಿತ್ತದೆ ಕಾಂಗ್ರೆಸ್ಗೆ ಏರ್ನ ಒಟ್ಟಿಗೂ ಎಡ್ಡೆ ಉಂಡು ಈ ಅಪವಿತ್ರ ದೋಸ್ತಿಕ ತಿಳಿದು ಗೊತ್ತಾತನೆಂದು ಬಂತೀರಿ 27 ಸದಸ್ಯರು ಉಪನ ಬಂಟ್ವಾಳ ಪುರಸಭೆಟ್ 1 ಸೀಟ್ ಖಾಲಿ ಬೂರ್ ನಡೆದವರ ಕಾಂಗ್ರೆಸ್ ಬೊಕ್ಕ ಬಿಜೆಪಿ 11 ಸ್ಥಾನದ ಒಟ್ಟಿಗೂ ಸಮ ಇತ್ತದೆ ಬಿಜೆಪಿ ಅಭ್ಯರ್ಥಿನ ಪರವಾದ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಬೊಕ್ಕ ಶಾಸಕರು ರಾಜೇಶ್ ನಾಯ್ಕ್ ಓಟು ಪಾಡಂಡಲ ಬಿಜೆಪಿ 13 ಓಟು ದಿತ್ತದು ರಡ್ಡು ಓಟು ಡೂಪಿರ ಬೂರ್ದುಂಡು ಎಸ್ಡಿಪಿಐದ 4 ಜನ ಕಾಂಗ್ರೆಸ್ ಪರವಾದ ಉಂತು ನಡೆದವರ 15ಕ್ಕೆ 13 ಬಲಾಬಲಟು ಕಾಂಗ್ರೆಸ್ ಅಧಿಕಾರ ಪಡೆತನು ಎಸ್ಡಿಪಿಐ ಬೊಕ್ಕ ಕಾಂಗ್ರೆಸ್ ಹೊಂದಾಣಿಕೆ ದುಂಬೆ ಎನ್ನದ್ ನಾವು ಆದಿತ್ತದು ಕಾಂಗ್ರೆಸ್ ಡಿಎನ್ಎ ಎಂಚಿನ ಅಂದು ಸಾಬೀತಾತಿರಂದು ಲೋಕಸಭಾ ಸದಸ್ಯರು ದೂರ್ದಿರು ಈ ಬಗೆಟ್ ಬ್ರಿಜೇಶ್ ಚೌಟ ಸುದ್ದಿಕೂಟ ನಡಪಾದ ಪಿಎಫ್ಐದ ರಾಜಕೀಯ ಸಂಸ್ಥೆ ಆದಪನ ಎಸ್ಡಿಪಿಐ ಕಾಂಗ್ರೆಸ್ದ ಒಟ್ಟಿಗೂ ಹೊಂದಾಣಿಕೆ ಮಲ್ತಂದು ಬಂಟ್ವಾಳದ ಮಹಾಜನಕ್ಲಿಗೆ ಮೋಸ ಮಲ್ತದನೆಂದು ದೂರ್ನಾರ್ ದುಂಬುದ ಮಂತ್ರಿ ರಮಣತ್ರ ಈ ಬಗೆಟ್ಲ ಭಾರಿ ಏವ್ರ ತೋಜಾದ ಪಾತಿರ್ದಿರು. ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ನಾವೆಲ್ಲ ಹಲವಾರು ವರ್ಷದಿಂದ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಸಂಬಂಧದ ಬಗ್ಗೆ ಹೇಳ್ತಾ ಇದ್ವಿ ಮತ್ತು ಕಾಂಗ್ರೆಸ್ ಹೇಗೆ ಎಸ್ಡಿಪಿಐನ ಮಾತೃ ಸಂಸ್ಥೆ ಆಗಿರುವಂಥ ಪಿಎಫ್ಐನ ಜೊತೆ ಒಂದು ರೀತಿಯ ಹೊಂದಾಣಿಕೆಯನ್ನು ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ಚಟುವಟಿಕೆಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ, ದೇಶ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ವಿ. ಇವತ್ತು ಅದು ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂಟ್ವಾಳದ ಮಹಾಜನತೆಗೆ ಮೋಸವನ್ನು ಮಾಡುವುದರ ಮುಖಾಂತರ, ಬಂಟ್ವಾಳದ ಮಹಾಜನತೆಗೆ ದ್ರೋಹವನ್ನು ಬಸೆಯುವುದರ ಮುಖಾಂತರ ಅದನ್ನು ಇವತ್ತು ಕುಲ್ಲಂಕುಲ್ಲವಾಗಿ ಒಂದು ರೀತಿಯ ಒಪ್ಪಂದವನ್ನು ಮಾಡಿದ ರೀತಿಯಲ್ಲಿ ಇವತ್ತು ಬಂಟ್ವಾಳದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಅಧ್ಯಕ್ಷರಾಗಿ ಕಾಂಗ್ರೆಸ್ನವರು, ಉಪಾಧ್ಯಕ್ಷರಾಗಿ ಎಸ್ಡಿಪಿ ಅವರು ಆಯ್ಕೆಯಾಗಿದ್ದಾರೆ. ದುಃಖದ ಮಾತೇನೆಂದರೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಎಸ್ಡಿಪಿಐನ ಪುರಸಭಾ ಸದಸ್ಯ ಉಪ್ಪಿನಂಗಡಿಯಲ್ಲಿ CA-NRC ಗಲಾಟೆಯ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನ ಮೇಲೆ ನಡೆದಂಥ ದಾಳಿಯ ಇದರಲ್ಲೂ ಒಬ್ಬ
ಆರೋಪಿತ ವ್ಯಕ್ತಿ. ಅಂಥ ವ್ಯಕ್ತಿಯ ಜೊತೆ ಮತ್ತು ಪ್ರವೀಣ್ ನೆಟ್ಟಾರ್ನ ಹತ್ಯೆಯಲ್ಲಿ ನೇರ ಸಂಬಂಧ ಇರುವಂಥ PFIನ ರಾಜಕೀಯ ಅಂಗವಾದಂಥ SDPIನ ಜೊತೆ ಇವತ್ತು ಕಾಂಗ್ರೆಸ್ ಒಂದು ರೀತಿಯ ಒಪ್ಪಂದ, ಒಂದು ರೀತಿಯ ಹೊಂದಾಣಿಕೆ ಮಾಡಿಕೊಂಡು ಬಂಟ್ವಾಳದಲ್ಲಿ ಆಡಳಿತವನ್ನು ಕೈಗೆ ಹಿಡಿಲಿಕ್ಕೋಸ್ಕರ ಯಾವುದೇ ಹಂತಕ್ಕೂ ಹೋಗ್ತದೆ. ಅದು ಉಗ್ರವಾದ ಚಟುವಟಿಕೆಯೊಂದಿಗೆ ಸಂಬಂಧ ಇರುವಂಥ ಒಂದು ರಾಜಕೀಯ ಪಾರ್ಟಿಯ ಜೊತೆಗೆ ಹೊಂದಾಣಿಕೆ ಮಾಡಲಿಕ್ಕೂ ತಯಾರಾಗಿದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದೆ. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜರ್ನ ಕುಡ್ಲ ವಲೆನ್ಸಿದ ಇಲ್ಲಗ ಕಲ್ಲು ದಕ್ಕನಕ್ಲಿನ ಬಂಧನ ಮಲ್ಪಿರ ಒತ್ತಾಯ ಮಲ್ತದೆ ಶುಕ್ರವಾರ ಕಾಂಗ್ರೆಸ್ ಪಕ್ಷ ಕುಡ್ಲಡ ಪ್ರತಿಭಟನೆ ನಡಪಾಂಡು. ವಿಧಾನ ಪರಿಷತ್ ಸದಸ್ಯರಾದ ಪುನಃ ಐವನ್ ಡಿಸೋಜರ್ನ ಕುಡ್ಲ ವೆಲೆನ್ಸಿದ ಇಲ್ಲಗ ಬುಧವಾರ ರಾತ್ರಿ ಕಿಡಿಗೇಡಿಲು ಕಲ್ಲು ದಕ್ಕದಿತ್ತಿದೆ ಆಗ್ಲೇನ್ ತುರ್ತು ಬಂಧನ ಮಲ್ಪೊಡು ಒತ್ತಾಯ ಮಲ್ತದ ಕಾಂಗ್ರೆಸ್ ಪಕ್ಷ ಶುಕ್ರವಾರ ಕುಡ್ಲಡ ಪ್ರತಿಭಟನೆ ನಡಪಾಂಡು. ವೆಲೆನ್ಸಿದ ಐವನ್ ಡಿಸೋಜರ್ನ ಇಲ್ಲದಲ್ ಪಡೆದು ಧಿಕ್ಕಾರ ಬಾಡಂದು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತೆಯರು ಕಂಕನಾಡಿ ಸರ್ಕಲ್ಗೆ ಬತ್ತದ ಸಭೆ ನಡಪಾಯರು. ಬಿಜೆಪಿ ಆಫೀಸ್ ಮುಟ್ಟ ಮೆರವಣಿಗೆ ನಡಪಾವಂದು ಪಣದಿತ್ತನಲ್ಲ ಐಕ ಪೊಲೀಸರು ಅವಕಾಶ ಕೊಡ್ತುಜೇರು ಅಂಜದ ಕಂಕನಾಡಿ ಮೆರವಣಿಗೆ ಅಕ್ಕೇರಿ ಮಲ್ತೇರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಪೂಜಾರಿ, ದುಮ್ಮದ ಶಾಸಕರು JR ಲೋಬೋ, MG ಹೆಗಡೆ ಸೇರಿನಂಚ ಪಕ್ಷದ ನಾಯಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರು. ರಾತ್ರಿ ಸುಮಾರು 11:30 ಗಂಟೆಗೆ ಬೈಕಿನಲ್ಲಿ ಹೆಲ್ಮೆಟ್ ಹಾಕಿ 3-4 ಬಾರಿ ಮನೆ ಹತ್ತಿರ ಬಂದು ನೋಡಿ ಹೋಗಿ, ತದನಂತರ ನನ್ನ ಧರ್ಮಪತ್ನಿ ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಒಳಗಡೆ ಹೋಗುವುದನ್ನು ಕಂಡು ತದನಂತರ ನನ್ನ ಮನೆಯ ಬಾಗಿಲುಗಳಿಗೆ ಕಲ್ಲನ್ನು ಬಿಸಾಡಿದ್ದಾರೆ ಮತ್ತು ಮನೆಯನ್ನ ನಾವು ದಾಳಿ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಮತ್ತು ಕೆಲವರು ಹೇಳಿದ್ದಾರೆ ನಾವು ಮನೆಗೆ ದಾಳಿ ಮಾಡಿ ಸ್ವಲ್ಪ ಲೇಟ್ ಆಯಿತು, ಇದು ಹಿಂದೆನೇ ಮಾಡಬೇಕಾಗಿತ್ತು ಅಂತ ಕೂಡ ಹೇಳಿಕೊಂಡಿದ್ದಾರೆ. ಅವರಿಗೆ ನಾನು ಶುಭ ಕೋರ್ತೇನೆ. ಐವನ್ ಡಿಸೋಜ ಕಾಂಗ್ರೆಸ್ ಪಕ್ಷ ಇಲ್ಲಿದ್ದಂತ ಕಾರ್ಯಕರ್ತರು ಜಗ್ಗುವುದಿಲ್ಲ ಜಗ್ಗುವುದಿಲ್ಲ ಜಗ್ಗುವುದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಅವರೇ ತಿಳ್ಕೊಳ್ಳಿ, ಇವತ್ತು ನೀವು ಕಾಂಗ್ರೆಸ್ ಮನೆಗೆ ಕಲ್ಲು ಬಿಸಾಡಿದ್ದೀರಿ. ಕಾಂಗ್ರೆಸ್ ಇನ್ನೂ ಬಲಿಷ್ಠಗೊಳ್ತದೆ, ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಶಕ್ತಿ ಬಂದಿದೆ. ನೀವು ನನಗೆ ಒಂದು ಶಕ್ತಿ ಬರಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆ ಬಿಜೆಪಿಯ ವೇದವಾಸ ಕಾಮತ್ತು ಮತ್ತೆ ಯಾರು ಭರತ್ ಶೆಟ್ಟಿ ಅವರ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಂಬುಲ ತುಳುನಾಡದ ಜನಪದ ಗೊಬ್ಬು ಆದಿತ್ತದು ಈ ಸರ್ತಿ ಶಿವಮೊಗ್ಗೋಡು ನಡಪಾವಂದು ರಾಜ್ಯದ ದುಂಬುದ ಒತ್ತು ಮುಖ್ಯಮಂತ್ರಿ KS ಈಶ್ವರಪ್ಪ ಪಂತೇರು ಆರ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ಪಾತೇರಿರು. ರಾಜ್ಯದ ದುಂಬುದ ಒತ್ತು ಮುಖ್ಯಮಂತ್ರಿ KS ಈಶ್ವರಪ್ಪ ಗುರುವಾರ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬತ್ತದು ಶ್ರೀದೇವಿರ್ನ ಇಂಬು ನಟ್ಟೊಂಡಿರು. ಕ್ಷೇತ್ರದ ಹರಿನಾರಾಯಣದ ಸಹಸ್ರಣ್ಯರು ಈಶ್ವರಪ್ಪರಿಗೆ ದೇವಿರ್ನ ಶೇಷವಸ್ತ್ರ ಪ್ರಸಾದ ಕುರಿಯರು. ದೇವಸ್ಥಾನದ ಪಿದೈ ಬತ್ತಿ ಬೊಕ್ಕ KS ಈಶ್ವರಪ್ಪ ಮಾಧ್ಯಮದ ಕಡಪಾತಿರ್ದು ಈ ಸರ್ತಿ ಶಿವಮೊಗ್ಗೋಡು ಕಂಬುಲ ನಡಪಾವ ಕಂಬುಲ ತುಳುನಾಡದ ಜನಪದ ಗೊಬ್ಬಾದಿತ್ತದು ಆತೆಯತ್ತು ಆರಾಧನೆದ ರೂಪ ಪಡೆತಂಡು. ಶಿವಮೊಗ್ಗದ ಜನಕ್ಲಿಗೆ ಈ ಗೊಬ್ಬುನು ಪೊಲಬ್ ಕುರಿಯರ ಭಾರಿ ಸಂತೋಷ ಆವೊಂದುಂಡು. ಸುಮಾರು 10 ಲಕ್ಷ ಜನ ಸೇರಿನ ಅಂದಾಜು ಉಂಡು ಪಂಡೇರು. ಈಶ್ವರಪ್ಪರ ನಮಗೆ ಶಿವಮೊಗ್ಗ ಕಂಬುಲ ಸಮಿತಿಯ ಕಾರ್ಯಗುರುಕಾರ್ಯರು ಕಾಂತೇಶ ಪಾತಿರ್ದು ಕಂಬುಳ ಗಡ್ದಡು ಆಚರಣೆ ಮಲ್ಪುಂಡು. ಈ ತುರ್ತುಗೆ 15 ಎಕರೆ ಜಾಗೆ ಗುರುತು ಮಲ್ತದ ಪಾರ್ಕಿಂಗ್ ಬೇತಿನಿ ಜಾಗೆ ವ್ಯವಸ್ಥೆ ಮಲ್ತದುಂಡು. ಶಿವಮೊಗ್ಗದ ಇತಿಹಾಸಡೆ ಒಂದು ಸುರೂತು ಸರ್ತಿ ನಡಪಾವೊಂದುಂಡು ಪಂಡಿರು. ಜಿಲ್ಲಾ ಕಂಬುಲ ಸಮಿತಿ ಒತ್ತುಗುರ್ಕಾರ್ಯರು ಲೋಕೇಶ್ ಮುಚ್ಚೂರು ಕಲ್ಕುಡೆ ಸಮಿತಿ ಸದಸ್ಯರು ಈ ಪೊರ್ತುರು ಇತ್ತೇರು. ಕಂಬಳ ಭಾರತೀಯ ಸಂಸ್ಕೃತಿಯ ಒಂದು ವಿಶೇಷವಾದ ಕ್ರೀಡೆ. ಇಡೀ ದೇಶ ಇವತ್ತು ಕಂಬಳ ನೋಡಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ 8 ಜಿಲ್ಲೆಗಳ ಸುಮಾರು 100ಕ್ಕೂ ಹೆಚ್ಚು ಆ ಕೋಣಗಳು ಶಿವಮೊಗ್ಗ ನಗರಕ್ಕೆ ಬರ್ತಾ ಇರೋದು ನಿಜಕ್ಕೂ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ.
ಸುಮಾರು 8ರಿಂದ 10 ಲಕ್ಷ ಜನ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕಂಬಳವನ್ನು ಸಾಕಷ್ಟು ಬಾರಿ ನಾನು ನೋಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಕಂಬಳವನ್ನು ಮಾಡೋಂಥ ಒಂದು ಅವಕಾಶ ಸಿಕ್ಕಿದ್ದು ಆ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಆ ತಾಯಿ ಆಶೀರ್ವಾದದಿಂದ ಆ ಕಂಬಳ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಯಶಸ್ವಿ ಆಗಲಿ. ಎಲ್ಲ ಹಿರಿಯರ ಅಪೇಕ್ಷೆಯಂತೆ ಈ ಒಂದು ಕಂಬಳದ ಕಾರ್ಯಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿರೋದು ನನಗೆ ತುಂಬ ಸಂತೋಷ. ಕರ್ನಾಟಕ ರಾಜ್ಯದ ಸುಮಾರು 8ರಿಂದ 10 ಜಿಲ್ಲೆಯಿಂದ ಕನಿಷ್ಠ ಅಂದ್ರೂ ಕೂಡ ಒಂದು 10 ಲಕ್ಷ ಜನ ಈ ಒಂದು ಕಂಬಳದಲ್ಲಿ ಸೇರುವಂಥ ನಿರೀಕ್ಷೆ ಇದೆ. ಆ ಒಂದು 10 ಲಕ್ಷ ಸುಧಾರಣೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. 100ಕ್ಕೂ ಹೆಚ್ಚು ನಮ್ಮ ಕೋಣಗಳು ಇವತ್ತು ಬರ್ತಿರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ಹಾಗಾಗಿ ಇಡೀ ಮಲೆನಾಡಿನ ಜನತೆ ಇದಕ್ಕೆ ಸಹಕಾರ ಕೊಡಬೇಕು. ಕಲ್ಕೂರ ಪ್ರತಿಷ್ಠಾನದ ನೀರಿಟ್ಟು ರಾಷ್ಟ್ರೀಯ ಜೋಕ್ಲಿನ ಉಚ್ಚೆ ಶ್ರೀಕೃಷ್ಣ ವೇಷಪಂತ ಶ್ರೀ ಕ್ಷೇತ್ರ ಕದ್ರಡ್ ಆಗಸ್ಟ್ 25 ಸೋಮವಾರ ನಡಪೆರ ಉಂಡು ಎಂದು ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಪಂತೇರು. ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಕುಡ್ಲಡ ಸುದ್ದಿ ಕೂಟುಡು ಪಾತಿರ್ದು ರಾಷ್ಟ್ರೀಯ ಜೋಕ್ಲಿನ ಉಚ್ಚೆ ಶ್ರೀಕೃಷ್ಣ ವೇಷಪಂತ 2024 ಆಗಸ್ಟ್ 25 ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗನೋಡು ನಡಪಾವೊಂಡು ಪಂಡೇರು. ಜೋಕ್ಲಡ ಧಾರ್ಮಿಕ ಗೇನ ಬುಲೆಪಾವನ ಪ್ರಯತ್ನವಾದ ಬೊಕ್ಕ ಆಕ್ಲಡ ಉಪ್ಪನ ಬಿರ್ಸಾದಿಗೆಯನ್ನು ಗುರ್ತು ಮಲ್ತದು ಬುಲೆಪಾವನ ಉದ್ದೇಶಡು ಈ ಕಾರ್ಯಕ್ರಮ ನಡೆತದುಂಡು. ಕರೆ 42 ವರ್ಷಲಡು ಕಲ್ಕೂರ ಪ್ರತಿಷ್ಠಾನ ಒಂದು ನಡಪಾವನುಂಡು. ಶ್ರೀಕೃಷ್ಣ ವೇಷ ಸ್ಪರ್ಧೆ ಒಟ್ಟು 42 ವಿಭಾಗಲಡು ಬೊಕ್ಕ ಒರಂಬ ವೇದಿಕೆಲಡು ಒಂಜೇ ಪೊರ್ತುಡು ನಡಪಣೊಂದು ಪಂಡೇರು. ಕೃಷ್ಣಾಷ್ಟಮಿದಾನಿ ಕಾಂಡೆ ಒರಂಬೊಡ್ದು ರಾತ್ರಿ 16 ಮುಟ್ಟ ಈ ಕಾರ್ಯಕ್ರಮ ದಿವೊಂದುಂಡು. ರಾತ್ರಿ 16 ಗಂಟೆಗೆ ಅರ್ಘ್ಯ ಪ್ರದಾನ ಪ್ರಸಾದ ಪಟ್ಟಣದ ಒಟ್ಟುಗೂ ಕಾರ್ಯಕ್ರಮ ಮುಗಿಯುಂಡು. ಪಂತೊಡು ಪಾಲ್ದತನ ಮಾತೆರೆಗಳ ವಿಶೇಷ ಇನಾಮ ಕುರಿದು ಮರ್ಯಾದೆ ಮಲ್ಪೊಂಡು ಪ್ರದೀಪ್ ಕುಮಾರ್ ಕಲ್ಕೂರ ಪಂಡೇರು. ಡಾಕ್ಟರ್ MB ಪುರಾಣಿಕ್, ಕದ್ರ ನವನೀತ ಶೆಟ್ಟಿ, ವಿಜಯಲಕ್ಷ್ಮಿ ಬಿ ಶೆಟ್ಟಿ, ಮಂಜುಳಾ ಶೆಟ್ಟಿ, ದಯಾನಂದ ಕಟೀಲ್, ತಾರನಾಥ ಶೆಟ್ಟಿ ಬೋಳಾರ, ತಮ್ಮ ಲಕ್ಷ್ಮಣ, ನಿತ್ಯಾನಂದ ಕಾರಂತ ಪೊಳಲಿ, GK ಭಟ್ ಸೇರಾಜೆ, ಸಂಜನಾ ಭಟ್, ರತ್ನಾಕರ ಜೈನ್ ಸುದ್ದಿ ಕೂಟುಡಿದ್ದೀರು. 2 ವರ್ಷಗಳಿಂದ ನಿರಂತರವಾಗಿ ಕದ್ರಿ ಮಂಜುನಾಥ ದೇವರ ಪ್ರಾಂಗಣದಲ್ಲಿ ನಡೆಯುತ್ತಿರುವ ಸ್ಪರ್ಧೆ ಎನ್ನುವಂಥ ನೆಲೆಯಿಂದ ಆರಂಭವಾದಂಥ ಒಂದು ಚಿಂತನೆ ಇವತ್ತು ರಾಷ್ಟ್ರೀಯ ಮಕ್ಕಳ ಉತ್ಸವವಾಗಿ ಪರಿವರ್ತಿತವಾಗಿದೆ. ನಾವು ನೀವು ಎಲ್ಲರ ಒಂದು ಕರ್ತೃತ್ವ ಶಕ್ತಿಯಿಂದ ಮತ್ತು ಆ ಸರ್ವಶಕ್ತನ ಅನುಗ್ರಹದಿಂದ ಇದು ರಾಷ್ಟ್ರೀಯ ಮಕ್ಕಳ ಉತ್ಸವ ಆಗಬೇಕು. ನಮ್ಮ ಮಕ್ಕಳು ಎಲ್ಲರೂ ಮೌಲ್ಯ ಚಿಂತನೆಗಳ ನಡೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಬೇಕಂತ ಹೇಳುವಂಥದ್ದು ವಿಶ್ವದ ಎಲ್ಲ ಜನರ ಸಜ್ಜನರ ಆಶಯ. ರಾಷ್ಟ್ರೀಯ ಮಕ್ಕಳ ಉತ್ಸವ ಅದು ಕಲ್ಕೂರ ಪ್ರತಿಷ್ಠಾನ ವ್ಯವಸ್ಥೆಯ ಒಂದು ಭಾಗ. ಕದ್ರಿ ಮಂಜುನಾಥ ದೇವರ ಪ್ರದೇಶ ಅಂತ ಹೇಳಿದರೆ ಅದು ವಿಸ್ತಾರವಾಗಿದೆ. ಇದರ 10 ಪಟ್ಟು ದೊಡ್ಡ ಪ್ರಮಾಣದಲ್ಲಿ ಈ ಉತ್ಸವ ನಡೆದರೆ ನಿಜ ಅರ್ಥದಲ್ಲಿ ನಮ್ಮ ಜನ ಒಂದರ್ಥದ ಸಕಾರಾತ್ಮಕ ನೆಲೆಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾವು ಸಂಭ್ರಮ ಪಡುವ ವಿಚಾರ. ಒಳ್ಳೆ ಎಲ್ಲ ಕೆಲಸ ಮಾಡಿದ್ದಾನೆ. ಆ ದೃಷ್ಟಿಯಿಂದ ಅತ್ಯಂತ ಪ್ರಸ್ತುತವಾದಂತಹ ಕೃಷ್ಣ ಬಾಲಲೀಲೆಯನ್ನ ತೋರಿಸುವಂತಹ ಈ ಕ್ರಿಯೆ ಯಶೋಧ ಕೃಷ್ಣನ ಈ ಒಂದು ಕಾಂಪಿಟಿಷನ್ ನೋಡಿದ್ದು ಮಗುವಿಗಿಂತ ಹೆಚ್ಚು ವಿಜೃಂಭಿಸಿಕೊಳ್ಳುವ ತಾಯಿ ಯಶೋಧೆಯಾಗಿ ಆ ರೀತಿ ದೇವತೆಯಾಗಿ ವಿಜೃಂಭಿಸುವಂತಹದ್ದು ಇದು ಅಷ್ಟು ಜನಪ್ರಿಯ ಆಗಿದೆ. ಒಡಿಪು ಜಿಲ್ಲಾ ಅಗ್ನಿಶಾಮಕ ದಳ ಬೊಕ್ಕ ತುರ್ತು ಸೇವೆಲಿನ ವಿಭಾಗದ ಅಶ್ವಿನ್ ಸನಿಲ್ ಬೆಂಗಳೂರು ನಡತ್ನ ಕರ್ನಾಟಕ ರಾಜ್ಯ ಸರ್ಕಾರಿ ಕೆಲಸದ ಸಂಘದ ಗೊಬ್ಬುದ ಕೂಟುಡು ದೇಹದಾಡಿಯ ಬೊಕ್ಕ ದಿನ್ನದೀರ್ಪುನ ಪಂತುಡು ಬಂಗಾರದ ಪದಕ ಗೆದ್ದಿದ್ದೇರು. ಕರ್ನಾಟಕ ರಾಜ್ಯ ಸರ್ಕಾರಿ ಕೆಲಸದ ಸಂಘದ ನಿಲಿಟ್ಟು ಬೆಂಗಳೂರದ ಕಂಠೀರವ ಕ್ರೀಡಾಂಗಣಡು ರಾಜ್ಯ ಮಟ್ಟದ ಸರ್ಕಾರಿ ಕೆಲಸದ ಗೊಬ್ಬುದ ಕೂಟ ನಡೆಸುತ್ತಿದ್ದು ಐಟು ಒಡಿಪು ಜಿಲ್ಲಾ ಅಗ್ನಿಶಾಮಕ ದಳ ಬೊಕ್ಕ ತುರ್ತು ಸೇವೆಲಿನ ವಿಭಾಗದ ಅಶ್ವಿನ್ ಸನಿಲ್ ದೇಹರ್ದಾಡಿಯ ಬೊಕ್ಕ ದಿನ್ನದೀರ್ಪುನ ಪಂತುಡು ಬಂಗಾರದ ಪದಕ ಗೆದ್ದಿದ್ದೇರು. ಇಂಚಿಪ ಗುಜರಾತ್ ನಡತ್ನ ಆಲ್ ಇಂಡಿಯಾ ಫೈರ್ ಸರ್ವಿಸ್ ಗೇಮ್ಸ್ 2024 100 ಮೀಟರ್ ಬಲಿಪುಡು ಸುರುತ ಸ್ಥಾನದ ಇದ್ನ ಅಶ್ವಿನ್ ಸನಿಲ್ ಬರ್ಪುನ ಸೆಪ್ಟೆಂಬರ್ ತಿಂಗಳು ಡೆನ್ಮಾರ್ಕ್ ನಡಪೆರ ಉಪ ವಿಶ್ವ ಅಗ್ನಿಶಾಮಕರನ ಗೊಬ್ಬುದ ಕೂಟೋಡು ಪಾಲ್ದಿತು ನೆರವುಳ್ಳೇರು. ಬೆಂಗಳೂರು ಹಿರಿಯ ಅಧಿಕಾರಿಗಳಿಡಿದ ಸಮ್ಮಾನದ ಮರ್ಯಾದೆ ತಂದು ಊರುಗು ಬತ್ತಿನ ಅಶ್ವಿನ್ ಸನಿಲೇರೇನು ಗುರುವಾರ ಕಟಪಾಡಿ ಪೇಂಟೆಡ್ ಎದ್ಕೊನುಂಡು. ಕಟಪಾಡಿಡು 5 ವರ್ಷಲಿಡ್ದು ಪೇಪರ್ ಪಟ್ಟಣಾರ ಆದಿಪುನ ನಜೀರ್ ಸಾಹೇಬ್ ಅರೆನ ಆತ್ಮೀಯವಾದ ಎದ್ಕೊಂಡಿರು. ವಾರ್ತಾಮಾಣಿ ಪ್ರಮೋದ್ ಸುವರ್ಣ ಕಟಪಾಡಿ, ಕುರ್ಕಾಲ್ ಗ್ರಾಮ ಪಂಚಾಯತ್ ಭರತ್ ಶೆಟ್ಟಿ, ಅಶ್ವಿನ್ ಸನಿಲ್ ಧರ್ಮಗು ತರಬೇತಿ ಕೊರ್ಪುನ ಫಿಟ್ನೆಸ್ ಬುಲ್ಸ್ ಜಿಮ್ ಮುಡು ಕಲ್ಪುನಕ್ಲು ದೋಸ್ತಿಲು ಈ ಪೊರ್ತುಡಿತ್ತೇರು.
ಉದ್ಯಮಶೀಲತೆಗೆ ಉಮೇದು ಕುರುಪನ ಉದ್ದೇಶದ ಒಟ್ಟಿಗೂ ಕಾರ್ಯಮಲ್ತೊಂದುಪುನ ಕುಡ್ಲದ ದಿ ಇಂಡಸ್ ಎಂಟ್ರಪ್ರಿನ್ಯೂವರ್ಸ್ TIE ಬೊಕ್ಕ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಶೈಕ್ಷಣಿಕ ಒಡಂಬಡಿಕೆ ಮಲ್ತೊಂದುಂಡು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಪಂತೇರೆ. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಸುದ್ದಿಕೂಟುಡು ಪಾತಿರ್ದು ಉದ್ಯಮಶೀಲತೆಗೆ ಉಮೇದು ಕುರುಪನ ಉದ್ದೇಶದೊಟ್ಟಿಗೂ ಕಾರ್ಯಮಲ್ತೊಂದುಪುನ ಕುಡ್ಲದ ದಿ ಇಂಡಸ್ ಎಂಟ್ರಪ್ರಿನ್ಯೂವರ್ಸ್ TIE ಬೊಕ್ಕ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಶೈಕ್ಷಣಿಕ ಒಡಂಬಡಿಕೆ ಮಲ್ತೊಂದುಂಡು. ಈ ಸಂಸ್ಥೆದ TIE ಅಲೈಟ್ ಪನ್ಪುಣ ಹೊಸ ಕಾರ್ಯಕ್ರಮ ಆಳ್ವಾಸದ ಸಂಸ್ಥೆಡ್ 2024-25 ಶೈಕ್ಷಣಿಕ ಪೂರ್ತುಡು ಅನುಷ್ಠಾನ ಆಯರುಂಡು ಪಂಡೇರು. TIE ಒಟ್ಟದ ಒಡಂಬಡಿಕೆ ಹಿಡಿದು ಆಳ್ವಾಸ್ ಸಂಸ್ಥೆ ಕರಾವಳಿ ಭಾಗದ ಒಂಜಿ ಸಂಸ್ಥೆ ಪನ್ಪುಣ ಪೆರ್ಮೆಗೆ ಸಂದದಿಂದ ಶೈಕ್ಷಣಿಕ ವಲಯ ಬೊಕ್ಕ ಉದ್ಯೋಗ ಮಾರ್ಕೆಟ್ ನಡುತ್ತ ಅಂತರ ಕಮ್ಮಿ ಮಲ್ತದ ಬರವು ಕಲ್ಪನೆಗಳಿಗೆ ಬೇಲಿದ ವಲಯದ ಸರಿಯಾಯಿನ ಚಿತ್ರಣ ಬರವದ ಪೊರ್ತುಡು ಕೊರಿಯರ ಈ ಒಡಂಬಡಿಕೆ ಸಹಾಯರುಂಡು. ಕುಳ್ಳದ TIE ಸಂಸ್ಥೆ 1900 ಅಜಿಪತ್ತ ಕರ್ನಾಟಕ ಸೊಸೈಟಿ ನಿಯಮಲಿನ ಆಡಿಟ್ ರಿಜಿಸ್ಟರ್ ಆತನ ಲಾಭ ಇಜ್ಜಂದಿನ ಸಂಸ್ಥೆ ಆದಿತ್ತದು. ಕರಾವಳಿ ಭಾಗಡು ಹೆಚ್ಚಿನ ಉದ್ಯಮಲು ತಾಪನೆಗೆ ಪ್ರೋತ್ಸಾಹ ಕೊರಪು ನೀಡಿದೆ. ಈ ಭಾಗನು ಭಾರತದ ಸಿಲಿಕಾನ್ ಬೀಚ್ ಮಲ್ಪನ ಉದ್ದೇಶನು ಹೊಂದುದುಂಡು ಡಾಕ್ಟರ್ ಎಂ ಮೋಹನ್ ಆಳ್ವೇರ್ ವಿವರ ಕುರಿಯೇ. ನಮ್ಮ ಒಂದು ಸಂಸ್ಥೆ ಒಟ್ಟಿಗೆ ಒಂದು ವಿದ್ಯಾರ್ಥಿಗಳನ್ನು ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವ ಗುರಿಯನ್ನಿಟ್ಟುಕೊಂಡು ಕರಾವಳಿಯಲ್ಲಿದ್ದಂಥ ಕಾಲೇಜಿನಲ್ಲಿ ಏಕೈಕ ನಮ್ಮ ಸಂಸ್ಥೆಯೊಟ್ಟಿಗೆ ಒಂದು ಒಪ್ಪಂದ ಆಗ್ತಾ ಇದೆ. ಈಗ ನಮ್ಮಲ್ಲಿ ಒಪ್ಪಂದ ಆಗ್ತಾ ಇದೆ. ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವಂಥ ಮಂಗಳೂರಿನ ದಿ ಇಂಡಸ್ ಎಂಟರ್ಪ್ರಿನರ್ ಘಟಕ ಅಂದರೆ TIE ಹಾಗೂ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಶೈಕ್ಷಣಿಕ ಒಡಂಬಡಿಕೆ ಮಾಡಿಕೊಳ್ಳಲಿದೆ. ಈ ಒಡಂಬಡಿಕೆಯ ಭಾಗವಾಗಿ ಇಂಡಸ್ ಎಂಟರ್ಪ್ರಿನರ್ಸ್ ಸಂಸ್ಥೆಯ TIE ಎಲೈಟ್ ಎಂಬ ವಿನೂತನ ಕಾರ್ಯಕ್ರಮವು ಆಳ್ವಾಸ್ನ ಸಂಸ್ಥೆಗಳಲ್ಲಿ 2024-25 ಶೈಕ್ಷಣಿಕ ಅವಧಿಯಲ್ಲಿ ಅನುಷ್ಠಾನಗೊಳ್ಳಲಿದೆ. TIE ಜೊತೆಗಿನ ಒಡಂಬಡಿಕೆಯ ಮೂಲಕ ಆಳ್ವಾಸ್ ಸಂಸ್ಥೆಯ ಕರಾವಳಿ ಭಾಗದ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಶೈಕ್ಷಣಿಕ ವಲಯ ಮತ್ತು ಉದ್ಯೋಗ ಮಾರುಕಟ್ಟೆಯ ನಡುವಿನ ಅಂತರವನ್ನು ಕಡಿಮೆ ಮಾಡಿ ವಿದ್ಯಾರ್ಥಿಗಳಿಗೆ ಔದ್ಯೋಗಿಕ ವಲಯದ ಸ್ಪಷ್ಟ ಚಿತ್ರವನ್ನು ವಿದ್ಯಾಭ್ಯಾಸದ ಅವಧಿಯಲ್ಲಿ ನೀಡಲು ಈ ಒಡಂಬಡಿಕೆ ಸಹಕಾರಿಯಾಗಿದೆ. ಮಂಗಳೂರಿನ TIE ಸಂಸ್ಥೆಯು 1960 ಕರ್ನಾಟಕ ಸೊಸೈಟಿ ನಿಬಂಧನೆಗಳ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟ ಲಾಭರಹಿತ ಸಂಸ್ಥೆಯಾಗಿದ್ದು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಉದ್ದಿಮೆಗಳು ಸ್ಥಾಪನೆಗೆ ಪ್ರೋತ್ಸಾಹ ನೀಡುವುದರ ಮೂಲಕ ಈ ಭಾಗವನ್ನು ಭಾರತದ ಸಿಲಿಕಾನ್ ಬೀಚ್ ಮಾಡುವ ಗುರಿಯನ್ನು ಹೊಂದಿದೆ. ರಾಷ್ಟ್ರೀಯ ರಾಜಮಾರ್ಗದ ನಂತೂರು ಸರ್ಕಲ್ಡ್ ಮಾರ್ಗ ಅಗೆಲ ಮಲ್ಪನ ಸುರುತ ಹಂತದ ಬೇಲೆ ಶುರುವಾತಂಡೆ ಅಂಚದು ಗುರುವಾರ ಬೈಯಗ್ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಜಾಗಿಗೆ ಪೋದು ಅಭಿವೃದ್ಧಿ ಬಗೆಟ್ ಪಿಂದೊಂಡೇರು. ಕುಡ್ಲದ ನಂತೂರು ಸರ್ಕಲ್ಡ್ ಅವೇತು ಗಾಡಿಲಿ ಗುದ್ದುದು ಕಷ್ಟ ನಷ್ಟ ಆಮೊಂದಿ ಉಂಡು. ಅಂಚದು ಸರ್ಕಲ್ ಅಭಿವೃದ್ಧಿ ಆವಡು ಮೇಲ್ಸಂಕ ಆವಡು ಪನ್ಪನ ಬೇಡಿಕೆ ಏತೋ ವರ್ಷದೊಡದಿಂಚ ಇತ್ತಿದೆ. ಇತ್ತೆ ಅಲ್ಪ ಮಾರ್ಗ ಅಗೆಲ ಮಲ್ಪೆರೆ ಸುರುತ ಹಂತದ ಕಾಮಗಾರಿ ಶುರುವಾತಂಡೆ ಅಂಚದ ಅಭಿವೃದ್ಧಿ ಕಾಮಗಾರಿನ ತೂದು ಪಿಂದೋನಿಯರೆ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಗುರುವಾರ ಬೈಯಾಗ ಬೋದಿತ್ತೇರು. ನಂತೂರು ವೃತ್ತ ರಾಜಮಾರ್ಗ ಸುತ್ತುಳಿತದು ಅಲ್ಪ ನಿಚ್ಚಲ ಭಾರಿ ಗಾಡಿಲಿನ ಒತ್ತರ ಇತ್ತನದವರ ಇಡೀ ಹಂತ ಕಾಮಗಾರಿ ಶುರು ಮಲ್ಪನೆಡುಂಬು ಟ್ರಾಫಿಕ್ ಸಮಸ್ಯೆ ಆವಂದಂಚ ಬದಲು ಕ್ರಮ ಕೈಕ್ದೆತು ನೋಡಾತಂಡೆ. ಅಂಜದು ಲೋಕಸಭಾ ಸದಸ್ಯರು ಈ ವಿಚಾರಗಳಿನ ಬಗೆಟ್ ರಾಜಮಾರ್ಗ ಪ್ರಾಧಿಕಾರ ಬುಕ್ಕ ಕುಡ್ಲ ಮಹಾನಗರ ಪಾಲಿಕೆ ಅಧಿಕಾರಿಲಿನ ಒಟ್ಟುಗು ಚರ್ಚೆ ಮಲ್ತದು ಐಕ್ ಒಂದು ನಂಚ ಕೆಲವು ಸಲಹೆ ಕೊಡ್ತೇರು. ಮಾರ್ಗ ಅಗೆಲ ಮಲ್ಪೆರೆ ಜಾಗೆ ಬಿಡುದು ಕೊರ್ನ ಅಲ್ಪದ ಒಂಜಿ ಇಲ್ಲಗ ಒಂದುವೆ ಪೊರ್ತುಡು ಪೋಯಿನ ಬ್ರಿಜೇಶ್ ಚೌಟ ಆಕ್ಲಿಡಿದ ಮಾಹಿತಿದ್ದೆ ತೊಂಡೇರು. ನಮ್ಮ ತುಳುವೇರು ಕಲಾ ಸಂಘಟನೆ ಮುದ್ರಾಡಿ ಹೆಬ್ರಿದ ನಿಲಿಟ್ ಸುವರ್ಣ ಕರ್ನಾಟಕ ರಂಗಾಭಿಯಾನ ಸುವರ್ಣ ಕರ್ನಾಟಕ ಪ್ರಶಸ್ತಿ ಕೊರಪನ ಕಾರ್ಯಕ್ರಮ ಆಗಸ್ಟ್ 26 ಬಯ್ಯ ಆಜರೇಕ್ ಒಡಿಪು ಯಕ್ಷಗಾನ ಕಲಾರಂಗದ IYC ಸಭಾಂಗಣೋಡು ದೀವೊಂದುಂಡು ಸಂಘಟನೆದ ಗುರುಕಾರ್ಯರು ಸುಕುಮಾರ್ ಮೋಹನ್ ಪಂತೇರು. ನಮ ತುಳುವೇರು ಕಲಾ ಸಂಘಟನೆ ಮುದ್ರಾಡಿ ಹೆಬ್ರಿದ ಗುರುಕಾರ್ಯರು ಸುಕುಮಾರ್ ಮೋಹನ್ ಸುದ್ದಿಕೂಟುಡು ಪಾತಿರ್ದು ನಮ್ಮ ತುಳುವೇರು ಕಲಾ ಸಂಘಟನೆದ ನಿಲಿಟ್ ಸುವರ್ಣ ಕರ್ನಾಟಕ ರಂಗಾಭಿಯಾನ ಸುವರ್ಣ ಕರ್ನಾಟಕ ಪ್ರಶಸ್ತಿ ಕೊರಪನ ಕಾರ್ಯಕ್ರಮ ಆಗಸ್ಟ್ 26 ಬಯ್ಯ ಆಜರೆಕ್ ಒಡಿಪು ಯಕ್ಷಗಾನ ಕಲಾರಂಗದ IYC ಸಭಾಂಗಣೋಡು ನಡಪೆರುಂಡು. ಒಡಿಪು ಶಾಸಕರು ಯಶಪಾಲಿ ಎ ಸುವರ್ಣ ಕಾರ್ಯಕ್ರಮ ಉದಿಪನ ಮಲ್ಪೇರು. ವಿಮರ್ಶಕರು ಪ್ರೊಫೆಸರ್ ಮುರಳೀಧರ ಉಪಾಧ್ಯ ಹಿರಿಯಡ್ಕ ಗುರುಕಾರ್ಮ ವಹಿಸುವರೆಂದು ಪಂಡೇರು. ರಂಗ ನಿರ್ದೇಶಕರು ಉದ್ಯಾವರ ನಾಗೇಶ್ ಕುಮಾರ್ ಬೊಕ್ಕ ರಾಮಶೆಟ್ಟಿ ಆರಾಡಿ, ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಸಹಾಯಕ ಒತ್ತು ನಿರ್ದೇಶಕರು ಪೂರ್ಣಿಮಾ ಪಾಲ್ದೆ ತೊನ್ವೇರು, ದುಂಬುದ ಬಂದ್ರಿ ಪ್ರಮೋದ್ ಮಧ್ವರಾಜ್, ಉದ್ಯಮಿ ಆನಂದ ಸಿ ಕುಂದರ್ ಕೋಟ,
ಸಹಕಾರಿ ರಂಗದ ಇಂದ್ರಾಳಿ ಜಯಕರ್ ಶೆಟ್ಟಿ, ಯಕ್ಷಗಾನ ಅಕಾಡೆಮಿ ಗುರುಕಾರ್ಯರು ತಲ್ಲೂರು ಶಿವರಾಮ್ ಶೆಟ್ಟಿ, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ತಾಪಕೆರೆ ವಿಶ್ವನಾಥ ಜನಿ, ರಘುನಾಥ ಮಾಬಿಯನ್ ಒಡಿಪು ಮುಕ್ಲೆಗ್ ಸುವರ್ಣ ಕರ್ನಾಟಕ ಪ್ರಶಸ್ತಿ ಕೊರಪುಂಡು ಸಭಾ ಕಾರ್ಯಕ್ರಮ ಒಡೆದು ಬೊಕ್ಕ ಅಂಬೆ ನಾಟಕ ಪ್ರದರ್ಶನ ಆಯರ ಉಂಡು ಸುಕುಮಾರ್ ಮೋಹನ್ ತಿರಿಪಾಯರು. ನವೆಂಬರ್ 2024 ತನಕ ಕರ್ನಾಟಕಕ್ಕೆ ಸುವರ್ಣ ಕರ್ನಾಟಕ ಅಂದರೆ 50 ವರ್ಷಗಳು ಆದ ಕಾರಣ ಹೆಸರು ಬಂದು ನಾವು ಸುವರ್ಣ ಕರ್ನಾಟಕ ಕಾರ್ಯಕ್ರಮವನ್ನು ಆಚರಿಸುವುದರ ಪ್ರಯುಕ್ತ 1 ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಬೇರೆ ಬೇರೆ ಕಡೆ ಬೆಂಗಳೂರು, ಮೈಸೂರು ಹಾಗೂ ಮುಂಬೈ ಹೊರ ರಾಜ್ಯಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ನಾಳೆ 26ನೇ ತಾರೀಕಿಗೆ ಉಡುಪಿಯಲ್ಲಿ BYC ಹವಾನಿಯಂತ್ರಿತ ಸಭಾಂಗಣ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುವರ್ಣ ಕರ್ನಾಟಕ ರಂಗ ಅಭಿಯಾನ ಮತ್ತು ಸುವರ್ಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಹಾಗೂ ನಮ್ಮ ಈ ವರ್ಷದ ಹೊಸ ನಾಟಕ ಅಂಬೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉಡುಪಿಯಲ್ಲಿ ನಾವೊಂದು 6 ಜನರನ್ನು ಸುವರ್ಣ ಕರ್ನಾಟಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಒಂದು ಶ್ರೀ ಪ್ರಮೋದ್ ಮಧುರಾಜ್ ಉಡುಪಿ, ಶ್ರೀ ಆನಂದ್ ಸಿ ಕುಂದರ್ ಕೋಟ ಹಾಗೂ ಜಯಕರ್ ಶೆಟ್ಟಿ ಇಂದ್ರಾಳಿ, ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ಉಡುಪಿ ವಿಶ್ವನಾಥ್ ಶೆಣೈ ಹಾಗೂ ಶ್ರೀ ರಘುನಾಥ್ ಮಂಬಿಯನ್. ಈ 6 ಜನರಿಗೆ ಸುವರ್ಣ ಕರ್ನಾಟಕ ಪ್ರಶಸ್ತಿಯನ್ನು ನಾವು ನಾಳೆ 26ನೇ ತಾರೀಕಿಗೆ ನೀಡ್ತಾ ಇದ್ದೇವೆ. ರಾಜ್ಯ ಹೊರ ರಾಜ್ಯದಲ್ಲಿ ಒಟ್ಟು 40 ಜನರಿಗೆ ಇಲ್ಲಿಯ ತನಕ ಸುವರ್ಣ ಕರ್ನಾಟಕ ಪ್ರಶಸ್ತಿಯನ್ನು ನೀಡಿದ್ದೇವೆ. ಕುಡ್ಲದ ಮಂಗಳ ಕ್ರೀಡಾಂಗಣಡು ನಡತ್ನ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಪಂತುಡು DCC ಕ್ಲಬ್ದ ಕ್ಲೆರಿಸ್ಸಾ ಏಂಜಲ್ ಮೊಂತೆರೋ +89 ಬೊಕ +87 ವಿಭಾಗಡು ಬಂಗಾರದ ಪದಕ, ಸೀನಿಯರ್ ವಿಭಾಗಡು ಕಂಚಿನ ಪದಕ ಗೆದ್ದಿರು. ರಾಜ್ಯ ಮಟ್ಟದ ದಿನದೀರ್ಪಣ ಪಂತ ಕುಡ್ಲದ ಮಂಗಳಗುಬ್ಬದ ಅಂಗನಡು ನಡೆದಿದ್ದು DCC ಕ್ಲಬ್ದ ಕ್ಲೆರಿಸ್ಸಾ ಏಂಜಲ್ ಮೊಂತೆರೋ +89 ಬೊಕ +87 ವಿಭಾಗಡು ಬಂಗಾರದ ಪದಕ ಬೊಕ ಸೀನಿಯರ್ ವಿಭಾಗಡು ಕಂಚಿದ ಪದಕ ಗೆದ್ದಿರು. ಆಲೆಕಡು ಮೊಂತೆರೋ ರಾಷ್ಟ್ರಮಟ್ಟದ ಪಂತಗೂ ಪೋಯರ ಅಜಪು ನಡೆತದಂಡ. ರಾಷ್ಟ್ರಮಟ್ಟದ ಪಂತ ಅಕ್ಟೋಬರ್ ತಿಂಗಳು ಹಿಮಾಚಲ ಪ್ರದೇಶಡು ನಡಪೆರ ಉಂಡು. ಕ್ಲೆರಿಸ್ಸಾ DCC ಕ್ಲಬ್ದ ಮುಖ್ಯ ತರಬೇತಿ ಕುರುಪುನ ಸರಸ್ವತಿ ಪುತ್ರನ್ ಹರೀಶ್ ಗೌಡ ಬೊಕ ಪ್ರೇಮನಾಥ ಉಳ್ಳಾಲ ಮುಕ್ಲಿಡ್ದು ತರಬೇತಿ ಪಡೆಯೊಂದುಲ್ಲಿರು. ಪಡುಬಿದ್ರ ಕಾರ್ಲ ರಾಜ್ಯ ರಾಜಮಾರ್ಗಗಳು ರಾಜ್ಯ ಸರ್ಕಾರದ ನಿಲಿಟ್ಟು ಕಂಚಿ ನಡಕದ ಕೈತಲು ಟೋಲ್ ಗೇಟ್ ಕಟ್ಟಣಕ್ಕೆ ವಿರೋಧ ಮಲ್ತದು ಆಗಸ್ಟ್ 24 ಕಾಂಡೆ ಒರಂಬರೇಕ್ ಮಾಮಲ್ಲ ಪ್ರತಿಭಟನೆ ನಡಪೆರ ಉಂಡು ಟೋಲ್ ಗೇಟ್ ವಿರೋಧಿ ಪೊರಂಬಾಟ ಸಮಿತಿದ ಗುರುಕಾರ್ಯರು ನಂದಡಿಕೆ ಸುಹಾಸ್ ಹೆಗ್ಡೆ ಪಂತೇರು. ಟೋಲ್ ಗೇಟ್ ವಿರೋಧಿ ಪೊರಂಬಾಟ ಸಮಿತಿದ ಗುರುಕಾರ್ಯರು ನಂದಡಿಕೆ ಸುಹಾಸ್ ಹೆಗ್ಡೆ ಸುದ್ದಿಕೂಡು ಪಾತಿರ್ದು ಪಡುಬಿದ್ರ ಕಾರ್ಲ ರಾಜ್ಯ ರಾಜಮಾರ್ಗಗಳು ರಾಜ್ಯ ಸರ್ಕಾರದ ನಿಲಿಟ್ಟು ಕಂಚಿ ನಡಕದ ಕೈತಲು ಟೋಲ್ ಗೇಟ್ ಕಟ್ಟಣಕ್ಕೆ ವಿರೋಧ ಮಲ್ತದ ಆಗಸ್ಟ್ 24 ಕಾಂಡೆ ಒರಂಬರೇಕ್ ಮಾಮಲ್ಲ ಪ್ರತಿಭಟನೆ ನಡಪುಂಡು. ಈ ರಾಜಮಾರ್ಗಗಳು ಕರಿನ 11 ವರ್ಷ ರಾಜ್ಯ ಸರ್ಕಾರದ ನಿಧಿಡ್ದು 51 ಕೋಟಿ ರೂಪಾಯಿ ಖರ್ಚಿಡು ಗುತ್ತಿಗೆದಾರರು RS ಸಂಸ್ಥೆಡ್ದು 28 ಕಿಲೋಮೀಟರ್ ಉದ್ದದ ಮಾರ್ಗನು ಅಭಿವೃದ್ಧಿ ಮಲ್ತದಿತ್ತಂಡು. ಕಾಮಗಾರಿ ಮುಗಿತದು 11 ವರ್ಷದ ಬೊಕ್ಕ ಇತ್ತೆ ಹೊರಡ್ದೊರನೆ ಹಾಸನದ ಭಾರತಿ ಕನ್ಸ್ಟ್ರಕ್ಷನ್ ಪಂಪನ ಖಾಸಗಿ ಸಂಸ್ಥೆ ಪಡುಬಿದ್ರ ಪರಿಸರದ ಕಂಚಿ ನಡ್ಕ ಟೋಲ್ ಗೇಟ್ ಕಟ್ಟಿರೆ ಭೂಮಿ ಪೂಜೆ ನಡಪಾದಂಡು. 2018 ಬೆಳ್ಮನ್ ಪ್ರದೇಶಡು ಟೋಲ್ ಗೇಟ್ ಕಟ್ಟಣ ವಿಷಯ ದುಂಬು ಬನ್ನಗ ಮಾಮಲ್ಲ ಜನಾಂದೋಲನ ನಡಪಾದು ಯೋಜನೆ ದೆತ್ತು ಪಾಡ್ದಿತ್ತಂಡು. ಇತ್ತೆ ಪಿರ ಟೋಲ್ ಗೇಟ್ ಸೊರಲಕ್ಕಾದಂಡು. ಒಂದಕ್ಕೆ ಎದುರಾದು ಪಕ್ಷ ಭೇದದ ಅಂತೆ ಪೊರಂಬಾಟ ನಡಪಾಯರ ತೀರ್ಮಾನ ಮಲ್ತದನ್ನು ಪಂಡೇರು. ಪ್ರತಿಭಟನೆದ ಸಭೆಟ್ಟು ಮಾತ ರಾಜಕೀಯ ಪಕ್ಷಗಳ ನಾಯಕರು, ಧಾರ್ಮಿಕ ನಾಯಕರು, ಜಾತಿ ಸಂಘಟನೆಲು, ಸಮಾಜ ಸೇವಾ ಸಂಸ್ಥೆಲು, ಉದ್ಯಮಿಲು, ಬೇರೆದಕ್ಲು, ಬಸ್, ರಿಕ್ಷಾ, ಟ್ಯಾಕ್ಸಿ ಡ್ರೈವರ್ಲು, ಯಜಮಾನಿರು, ಬೆನ್ನಿದಕ್ಲು ಇಂಚ ಮಾತವರ್ಗದ ಜನಕಲು 10,000 ಹೆಚ್ಚು ಜನ ಪಾಲ್ದೆತನುವಿರೆಂದು ಸುಹಾಸ್ ಹೆಗ್ಡೆ ತಿರಿಪಾಯರು. ಮುಖ್ಯವಾಗಿ ಇದು ಒಂದು 4 ವರ್ಷದ ಹಿಂದೆ ಬೆಳ್ಮಣ್ಣಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಮಿತ್ರ ಇನ್ಫೋಟೆಕ್ ಅನ್ನೋ ಇದರದ್ದು ಕಾಂಟ್ರಾಕ್ಟ್ ತಗೊಂಡಿದ್ರು. ಅಲ್ಲಿ ನಾವು ಸುಮಾರು 10,000 ಜನ ಪ್ರೊಟೆಸ್ಟ್ ಮಾಡಿ ಅದನ್ನು ಅಲ್ಲಿಂದ ಓಡಿಸಿದ್ರು. ಈಗ ಮತ್ತೊಮ್ಮೆ ಹಾಸನ ಮೂಲದ ಭಾರತೀಯ ಕಂಪನಿ ಟೋಲ್ಗೇಟ್ ಮಾಡಲಿಕ್ಕೆ ಇಲ್ಲಿ ಸಿದ್ಧವಾಯಿತು. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರೆಲ್ಲ ಒಟ್ಟು ಸೇರಿ ಅವರನ್ನು ಹಿಮ್ಮೆಟ್ಟಿಸಿದರು. ಮತ್ತೆ ಪುನಃ ಅವರು ಅಧಿಕಾರಿಗಳಿಗೆ ಬಂದಾಗ ಅಲ್ಲಿ ಸ್ವಲ್ಪ ವಾಗ್ವಾದ ಕೂಡ ನಡೆಯಿತು, ಸ್ವಲ್ಪ ಚಕಮಕಿ ಕೂಡ ಆಯಿತು. ಆದ್ದರಿಂದ ಎಲ್ಲರೂ ಈಗ ಪಕ್ಷಾತೀತವಾಗಿ ಯಾವ ಪಕ್ಷ, ಧರ್ಮ, ಜಾತಿ ಬಿಟ್ಟು ಎಲ್ಲರೂ ಒಂದಾಗಿ ಪಡುಬಿದ್ರಿಯಿಂದ ಕಾರ್ಕಳದವರೆಗೆ ಎಲ್ಲ ಜನತೆ ಒಟ್ಟಾಗಿ ಒಂದು ನಾವು ಹೋರಾಟವನ್ನು ಮುಂದುವರಿಸಿದ್ದೇವೆ. ಅದರಿಂದ ನಾಡಿದ್ದು ಶನಿವಾರ 24ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಕಂಚಿಕಡಕದಲ್ಲಿ ಬೃಹತ್ ಒಂದು ಸಭೆಯನ್ನು ಮಾಡಿ ಒಂದು ಉತ್ತಮವಾದ ಒಂದು ಹೋರಾಟವನ್ನು ನಾವು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ನಾನು
ನಾನು ಉಗ್ರ ಸ್ವರೂಪದ ಹೋರಾಟ ಅಂತ ಹೇಳುವುದಿಲ್ಲ, ಒಂದು ಉತ್ತಮವಾದ ಹೋರಾಟವನ್ನು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಒಳಿಪು ಶ್ರೀಕೃಷ್ಣ ಮಠದ ಶ್ರೀಕೃಷ್ಣ ಮಾಸೋತ್ಸವಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದುತ್ತಿದೆ. ಗುರುವಾರ ಬೈಯಗ್ ಮಧ್ವ ಮಂಟಪಡು ಬೆಂಗಳೂರದ ಅನಘ GS ಹಿಡಿದು ಭರತನಾಟ್ಯ ರಾತ್ರಿ ಶ್ರೀಕೃಷ್ಣ ಮಠದ ಅಂಗನಡು ಕಲಾಶ್ರೀ ನೃತ್ಯ ಕೇಂದ್ರ ಕುಡ್ಲದಕ್ಲಿಡಿದು ಭರತನಾಟ್ಯ ಮೂಡಿದು ಬರ್ತಂಡೆ. ಶ್ರೀ ಪುತ್ತಿಗೆ ಮಠ ಪರ್ಯಾಯ ಶ್ರೀಕೃಷ್ಣ ಮಠಟು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯನ್ನ ದುಂಬಾಳ್ತಿಡು ಶ್ರೀಕೃಷ್ಣ ಜನ್ಮಾಷ್ಟಮಿ ಬೊಕ್ಕ ಶ್ರೀಕೃಷ್ಣ ಲೀಲೋತ್ಸವ ವಿಟ್ಲಪಿಂಡಿ ಉಚ್ಚಯದಲ್ಲಿ ಕೊಡು ಒಂಜಿ ತಿಂಗುಲ್ದ ಶ್ರೀಕೃಷ್ಣ ಮಾಸೋತ್ಸವ ನಡೆತುಂಡು. ಶ್ರೀಕೃಷ್ಣ ಮಾಸೋತ್ಸವ ಲೆಕ್ಕೊಡು ಮಠದ ಅಂಗನಡು ಬೊಕ್ಕ ಮಧ್ವ ಮಂಟಪಡು ನಿಚ್ಚಲ ಸಾಂಸ್ಕೃತಿಕ ವೈಭವದಿ ಹೊಂದಿರು. ಗುರುವಾರ ಬಯ್ಯಗ್ ಮಧ್ವ ಮಂಟಪಡು ಅನಘ GS ಬೆಂಗಳೂರು ಮೇಲಿಡ್ದು ಭರತನಾಟ್ಯ ಬೊಕ್ಕ ರಾತ್ರಿ ಶ್ರೀಕೃಷ್ಣ ಮಠದ ಅಂಗನಡು ಕಲಾಶ್ರೀ ನೃತ್ಯ ಕೇಂದ್ರ ಕುಡ್ಲದಕ್ಲಿಡಿದು ಭರತನಾಟ್ಯ ಕಾರ್ಯಕ್ರಮ ನಡೆತಂಡು. ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ನಿಲಿಟ್ಟು ಗುರು ಜಯಂತಿ ಕಾರ್ಯಕ್ರಮ ವೇದಿಕೆದ ಬೊಳ್ಳಿ ಪರ್ಬ ನೆಂಪದ ಸಂಚಿ ಬ್ರಹ್ಮಶ್ರೀ ಬುಡುಗಡೆ ಬೊಕ್ಕ ಕಾಲೇಜ್ ಬರೋ ಕಲ್ಪನಕ್ಲೆ ಭಾಷಣ ಬೊಕ್ಕ ರಸಪ್ರಶ್ನೆ ಕಾರ್ಯಕ್ರಮ ಆಗಸ್ಟ್ 25 ಐತರ ಕುಡ್ಲದ ಶಾರದಾ ವಿದ್ಯಾಲಯಡು ನಡಪಡು. ಆಯ ಮಧ್ಯಾಹ್ನ 2:30 ಗಂಟೆಗೆ ಭಾಷಣ ಬೊಕ್ಕ ರಸಪ್ರಶ್ನೆ ಪಂತ ಬಯ್ಯ 4 ಗಂಟೆಗೆ ಸಭಾ ಕಾರ್ಯಕ್ರಮ ನಡಪುನುಂದು ನಾರಾಯಣಗುರು ಯುವ ವೇದಿಕೆದ ಗುರುಕಾರ್ಯರು ಸುದರ್ಶನ್ ಕೋಟ್ಯನ್ ಮೂಡುಶೆಡ್ಡೆ ಪ್ರಕಟಣೆ ತೆರಿಪಾದಿರು. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮಿಲು.